ನೂರಾರು ಸುರ ಸುಂದರಿಯರು ಏಕಕಾಲದಲ್ಲಿ ಧರೆ ಇಳಿದಂತಿತ್ತು. ಸ್ತ್ರೀಲೋಲ ಉಡುಪಿ ಶ್ರೀಕೃಷ್ಣನ ಅಂಗಳ ಮಧುಮಗಳ ಶೃಂಗಾರದಲ್ಲಿ ನೂರಾರು ಸುಂದರಿಯರು ಎಲ್ಲರ ಮನಸೂರೆಗೊಳ್ತಾ ಇದ್ರೆ, ಕೃಷ್ಣನನ್ನ ಕಾಣಲು ಬಂದ ಭಕ್ತರಿಗೆ ಗೋಪಿಕೆಯರನ್ನ ಕಾಣುವ ಸದವಕಾಶ ದೊರಕಿತು. ಇದೆಲ್ಲವೂ ಕಂಡು ಬಂದಿದ್ದು ಉಡುಪಿ ಕೃಷ್ಣ ಮಠದ ರಾಜಾಂಗಣದಲ್ಲಿ. ಹೌದು, ಇಲ್ಲಿ ಒಬ್ಬರಿಗಿಂತ ಒಬ್ಬರು ಸೌಂದರ್ಯ ಮೀರಿಸುವ ಸುಂದರಿಯರು. ಆ ಸೌಂದರ್ಯಕ್ಕೆ ಎಂಥವರೂ ಮನಸೋತು ಬಿಡಬೇಕು ಅನ್ನುವಂಥ ಸೌಂದರ್ಯವತಿಯರು. ಮಧುಮಗಳ ಶೃಂಗಾರದಲ್ಲಿ ಇವರೆಲ್ಲರೂ ಕಂಡು ಬಂದಿದ್ದು ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದ ಬಳಿ. ಉಡುಪಿ ಕೃಷ್ಣ ಮಠದ ರಾಜಾಂಗಣದಲ್ಲಿ ಬ್ರೈಡಲ್ ವರ್ಲ್ಡ್ ವತಿಯಿಂದ ಸಿರಿಸಿಂಗಾರ ಅನ್ನೋ ವಿಶೇಷ ಸೌಂದರ್ಯ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಇವತ್ತು ಈ ರೀತಿ ಮೇಕಪ್ ಹಾಕಿಕೊಂಡು ಪ್ರಸ್ತುತಪಡಿಸುವುದು ತುಂಬಾ ಖುಷಿ ಆಗುತ್ತಿದೆ. ಬ್ರಹ್ಮಾವರದಿಂದ ಬಂದು ಇಲ್ಲಿ ಪ್ರದರ್ಶನ ನೀಡುತ್ತಿದ್ದೇವೆ. ನಿಜಕ್ಕೂ ಇದೊಂದು ಒಳ್ಳೆಯ ಅವಕಾಶವಾಗಿದೆ ಎನ್ನುತ್ತಾರೆ ಸ್ಪರ್ಧಿಗಳು. ಇವತ್ತಿನ ದಿನ ತುಂಬ ಖುಷಿ ಆ್ಯಕ್ಚುಲಿ. ಯಾಕಂದರೆ ಈ ಥರ ಮೇಕಪ್ ಎಲ್ಲ ಹಾಕ್ಕೊಂಡು ಒಕೇಶ್ನಲಿ ಈ ಥರ ನಾವು ಪ್ರೆಸೆಂಟ್ ಮಾಡೋದೊಂದು ಆ್ಯಕ್ಚುಲಿ ಸ್ಪೆಷಲ್ ಮೂಮೆಂಟ್. ಸೊ ಥ್ಯಾಂಕ್ ಯು ಎವ್ರಿಬಡಿ. ಹೌದು, ಫಸ್ಟ್ ಟೈಮ್ ಬಂದಿರೋದು ನಮ್ಮದು ಬ್ಯೂಟಿಷಿಯನ್ ಮಿಸ್ ಮಮತಾ ಜೊತೆ, ಔಟ್ಲುಕ್ ಬ್ಯೂಟಿ ಪಾರ್ಲರ್ ಫ್ರಮ್ ಬ್ರಹ್ಮಾವರ್. ಶಿ ಹ್ಯಾಸ್ ಡನ್ ಅ ವೆರಿ ಗ್ರೇಟ್ ಜಾಬ್ ಆ್ಯಕ್ಚುಲಿ. ಥ್ಯಾಂಕ್ ಯು ಫಾರ್ ಹರ್. ಉಡುಪಿಯ ಎಲ್ಲಾ ವಲಯಗಳಿಂದ ಪ್ರತಿಯೊಂದು ರಾಜ್ಯದಲ್ಲಿ ಇರುವ ವಧುವಿನ ಅಲಂಕಾರ ಸಹಿತ 100ಕ್ಕಿಂತಲೂ ಅಧಿಕ ವಿಭಿನ್ನ ರೀತಿಯಲ್ಲಿ ಇಲ್ಲಿ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ತುಂಬಾ ಖುಷಿಯಾಗಿದೆ ಎನ್ನುತ್ತಾರೆ ಭಾಗವಹಿಸಿದ ಮಹಿಳೆಯರು. ಕುಂದಾಪುರ, ಬ್ರಹ್ಮರ ವಲಯ, ಕಾಪು, ಉಡುಪಿ ಎಲ್ಲ ವಲಯದಿಂದ ಸಹ ಬಂದು ಇಲ್ಲಿ ಒಳ್ಳೊಳ್ಳೆ ರೀತಿ ಬೇರೆ ಬೇರೆ ಟೈಪಲ್ಲಿ ಬ್ರೈಡ್ ರೆಡಿ ಮಾಡಿದ್ದಾರೆ. ಅಂದರೆ ಹಿಂದಿ, ಮರಾಠಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ, ಬ್ಯಾಂಗಾಲಿ ಸ್ಟೈಲಲ್ಲಿ, ಮತ್ತು ನಮ್ಮ ಮಹಾರಾಷ್ಟ್ರದ ಎಷ್ಟು ಬ್ರೈಡ್ ಇದೆ ಅದೆಲ್ಲ ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಬ್ಬರೊಬ್ಬರು ನೋಡುವಾಗಲೇ ಖುಷಿ ಆಗ್ತಾ ಉಂಟು. ನಾವು ಎನಿಸಲಿಲ್ಲ ಬಟ್ ಇಷ್ಟು ಬ್ರೈಡ್ ಆಗ್ತದೆ ಅಂತ. ಬಟ್ 100ಕ್ಕಿಂತ ಹೆಚ್ಚೆ ನಮಗೆ ಸಿಕ್ಕಿದೆ. ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಅಪೂರ್ವವಾದ ಭಾರತೀಯ ನಾರಿಯರ ಸೌಂದರ್ಯ ಸ್ಪರ್ಧೆ ಶೃಂಗಾರ ಸಿರಿ ಆಯೋಜನೆ ಮಾಡಿದ್ದೇವೆ ಎಂದಿದ್ದಾರೆ ಆಯೋಜಕರು. ಇವತ್ತು ಒಂದು ಅಪೂರ್ವವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಮಂಡಲೋತ್ಸವ ಸಮಿತಿಯು ಆಯೋಜಿಸಿದೆ. ನಮ್ಮ ಭಾರತೀಯ ನಾರಿಯರ ಒಂದು ಸೌಂದರ್ಯ ಸ್ಪರ್ಧೆ. ಎಲ್ಲ ಸ್ಥಳೀಯ ಬ್ಯೂಟಿ ಪಾರ್ಲರ್ ಏನಿದ್ದಾರೆ ಅಂತಹ ಅವರೆಲ್ಲರ ಕಾರ್ಯಕರ್ತೆಯರು, ಮಾತೆಯರು ಸೇರಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಒಂದು ಸಿಂಗಾರ ಸಿರಿ ಅಂತ ಈ ಕಾರ್ಯಕ್ರಮದ ಹೆಸರು. ಈ ಕಾರ್ಯಕ್ರಮ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಭಾರತೀಯ ನಾರಿಯರು ಭಾರತೀಯ ಉಡುಗೆ ತೊಡುಗೆಗಳನ್ನು ಧರಿಸಿಕೊಂಡು ಮದುವೆಗಾಗಲಿ ಅಥವಾ ಬೇರೆ ಒಂದು ಸಂಭ್ರಮಗಳಲ್ಲಿ ಆಗಿ ಯಾವ ರೀತಿ ಅಲಂಕಾರ ಮಾಡ್ತಾರೆ ಆ ರೀತಿ ಅಲಂಕಾರ ಮಾಡಿಕೊಂಡು ಪ್ರದರ್ಶನ ಮಾಡೋದು. ಬೇರೆ ಬೇರೆ ರಾಜ್ಯಗಳದ್ದಾಗಲಿ ಬೇರೆ ನಮ್ಮ ಭಾರತ ಎಂಬುದು ವೈವಿಧ್ಯಕ್ಕೆ ಒಂದು ಹೆಸರಾಗಿರ್ತಕ್ಕಂತಹ ಒಂದು ದೇಶ. ಅಂತಹ ದೇಶದಲ್ಲಿ ನಾರಿಯರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವಿದೆ. ಅಂತಹ ಒಂದು ಸ್ಥಾನಮಾನವನ್ನು ಪ್ರತಿನಿಧಿಸುವ ಅನೇಕ ಗೌರವ ಬರುವಂತೆ ಒಂದು ವೈಶಿಷ್ಟ್ಯವನ್ನು ಅವರ ಮೇಲೆ ಪೂಜ್ಯ ಭಾವನೆ ಮತ್ತು ಸೌಂದರ್ಯವನ್ನು ಒಂದು ಪ್ರದರ್ಶನ ಮಾಡತಕ್ಕಂತಹ ಒಂದು ಕಾರ್ಯಕ್ರಮ ಏನಿದೆ ಅದು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಕೃಷ್ಣ ಕೂಡ ಅಲಂಕಾರ ಪ್ರಿಯ ಕೃಷ್ಣ. ಆದ್ದರಿಂದ ಅಲಂಕಾರ ಅಂತ ಹೇಳಿದರೆ ಕೃಷ್ಣನ ಕೂಡ ವಿಶೇಷವಾಗಿ ಸಂತೋಷಗೊಳ್ಳುವ ಒಂದು ಪ್ರಕ್ರಿಯೆ. ಆ ನಿಟ್ಟಿನಲ್ಲಿ ಸೌಂದರ್ಯ ತಜ್ಞರ ತಂಡದವರು ಇವತ್ತು ಎಲ್ಲರ ಹತ್ರ ಕೂಡ ಸೌಂದರ್ಯ ಪ್ರಜ್ಞೆಯನ್ನು ಮೂಡಿಸುವ ದೃಷ್ಟಿಯಿಂದ ಒಂದು ಸೌಂದರ್ಯ ತಜ್ಞರ ಒಂದು ಸ್ಪರ್ಧೆ, ಆ ಸ್ಪರ್ಧೆಯನ್ನು ವಿಶೇಷ ರೀತಿಯಲ್ಲಿ ಇಲ್ಲಿ ಆಯೋಜನೆಗೊಳಿಸಿದ್ದಾರೆ ಶ್ರೀಕೃಷ್ಣ ಮಠದಲ್ಲಿ. ಅದು ಬಹಳ ಒಂದು ವೈಶಿಷ್ಟ್ಯಪೂರ್ಣವಾಗಿ ಮೂಡಿಬಂದಿದೆ. ಅದು ಕೂಡ ಇದೊಂದು ಸೇವಾ ರೂಪದಲ್ಲಿ ಭಗವಂತನಿಗೆ ಅರ್ಪಣೆ ಅಂತೇಳಿ. ರುಕ್ಮಿಣಿ ಸ್ವಯಂವರ ನೃತ್ಯ ರೂಪಕ ಪ್ರಸ್ತುತಪಡಿಸಿದ್ದೇವೆ. ಎಲ್ಲಾ ಸಂಘದ ಸದಸ್ಯರು ಒಟ್ಟಾಗಿ ಭಾಗವಹಿಸಿರುವುದು ಖುಷಿ ಕೊಟ್ಟಿದೆ. ಇಲ್ಲಿ ಕೇವಲ ನಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. 7 ವಲಯದಿಂದ 100 ಪಾರ್ಲರ್ನವರು ಭಾಗವಹಿಸಿದ್ದಾರೆ. ಇವತ್ತು ಎಲ್ಲ ಪಾರ್ಲರ್ನವರು ಸೇರಿ
ಅದು ಉಡುಪಿ ಜಿಲ್ಲೆಯ ಪಾರ್ಲರ್ನವರೆಲ್ಲ ಸೇರಿ ನಾವು ಇವತ್ತೊಂದು ರುಕ್ಮಿಣಿ ಸ್ವಯಂವರ ಎನ್ನುವ ಒಂದು ನೃತ್ಯ ರೂಪಕವನ್ನು ಕೂಡ ಪ್ರಸ್ತುತಪಡಿಸಿದ್ದೇವೆ. ಅದೇ ರೀತಿಯಲ್ಲಿ ಯಕ್ಷಗಾನ ಕೂಡ ಬೈಂದೂರು ವಲಯದವರು ಮಾಡ್ತಾ ಇದ್ದಾರೆ. ಹಾಗೆ ಒಂದು ಭರತನಾಟ್ಯ ಕಾರ್ಯಕ್ರಮ ಕೂಡ ಇತ್ತು. ಹಾಗೆ ಇವತ್ತು ನಮ್ಮದು ಇಡೀ ದಿನ ನಾವು ಫ್ಯಾಷನ್ ಶೋ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘದ ಸದಸ್ಯರು ಕೂಡ ಒಟ್ಟಾಗಿ ಭಾಗವಹಿಸಿ ಬಹಳ ಸಂತೋಷ ಎನಿಸ್ತಾ ಉಂಟು. ಕೃಷ್ಣ ಸ್ತ್ರೀಪರ, ಆತ ಸ್ತ್ರೀಯರನ್ನ ಗೌರವಿಸ್ತಾನೆ. ಉಡುಪಿಯಲ್ಲೂ ಶ್ರೀಕೃಷ್ಣನಿಗೆ ಪ್ರತಿ ಶುಕ್ರವಾರ ಲಕ್ಷ್ಮಿ ಅಲಂಕಾರ ಮಾಡಲಾಗುತ್ತಿದೆ. ಆತನ ಅನುಗ್ರಹ ಯಾವತ್ತೂ ನಿಮ್ಮ ಮೇಲೆ ಇದೆ ಎಂದು ಪರ್ಯಾಯ ಶ್ರೀಗಳು ಸ್ಪರ್ಧಿಗಳಿಗೆ ಹರಿಸಿದರು. ಕೃಷ್ಣನು ಕೂಡ ತಾನು ಮಹಿಳೆಯ ಹಾಗೆ ಅಲಂಕಾರವನ್ನು ಅವನು ಮಾಡಿಕೊಂಡು ಇಲ್ಲಿ ಪ್ರತಿ ಶುಕ್ರವಾರ ಕಾಣಿಸಿಕೊಳ್ತಾ ಇದ್ದಾನೆ. ಹಾಗಾಗಿ ಕೃಷ್ಣ ಸ್ತ್ರೀ ಪರ ಎಂಬುದಾಗಿ, ಸ್ತ್ರೀಯರನ್ನು ವಿಶೇಷವಾಗಿ ಗೌರವಿಸ್ತಾನೆ ಎಂಬುದಕ್ಕೆ ಇಲ್ಲಿ ಮಾತ್ರ ಪ್ರತಿ ಶುಕ್ರವಾರ ಕೃಷ್ಣನ ಅಲಂಕಾರ, ಅದು ಕೂಡ ಸನ್ಯಾಸಿಗಳಿಂದ ಕೃಷ್ಣನಿಗೆ ಲಕ್ಷ್ಮೀ ಅಲಂಕಾರ ಇಲ್ಲಿ ನಡೀತಾ ಇದೆ. ಇದರ ಅರ್ಥ ಕೃಷ್ಣ ನಿಮ್ಮ ಈ ಒಂದು ಸತ್ಪ್ರಯತ್ನಕ್ಕೆ ಅವನ ಶ್ರೀರಕ್ಷೆ ಇದೆ, ಅನುಗ್ರಹ ರಕ್ಷೆ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಅಂತಹ ಒಂದು ಒಳ್ಳೆಯ ಪ್ರಯತ್ನ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತಾ ಇದ್ದೆ. ಒಟ್ಟಿನಲ್ಲಿ ಸೌಂದರ್ಯ ಹೆಚ್ಚು ಮಹತ್ವ ಕೊಡುವ ಈ ಕಾಲದಲ್ಲಿ ವೃತ್ತಿಯನ್ನೇ ನಂಬಿಕೊಂಡು ಬಂದ ಸೌಂದರ್ಯ ತಜ್ಞರಿಗೆ ಇಂತಹ ಪ್ರದರ್ಶನಗಳು ಅವರ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ನೀಡುತ್ತಿದೆ. ಪ್ರಮೋದ್ ಸುವರ್ಣ, ನಾಮಕುಡ್ಲ, 24x7 ಉಡುಪಿ.